ಮನು ಹಾಯ್. ಒಂದು ನಿಮಿಷ, ಅವಳು ಕೊಟ್ಟಿಲ್ಲ ಅಲ್ಲ. ಏಯ್ಟ್ ಹೇಳಿ ಮನು. ಟೀ ಕುಡಿದ್ರಾ? ಗುಡ್ ಮಾರ್ನಿಂಗ್. ಟೀ ಆಯಿತಾ ಮೇಡಮ್ಮ? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹೇಗಿದ್ದೀರಾ? ಏನು ಸಮಾಚಾರ? ಬ್ಲೂ పోండి ఆవు దాద ಗೊತ್ತಂడి ಮರಣರ ಬ್ಲೂ ದತ್ತಿತ್ತ ಅಂಚ ಅಂಚಾಯಿನ್ ಇತ್ತ ಕೊರಿಯ ತುಲೆ ಬ್ಲೂ ಕೊರಿಯ ಲೈಕ್ ಥ್ಯಾಂಕ್ ಯು. ಚಾಂಡಿ ದಾದ ತಿಂಡಿ ಭಾರಿ ಅಪರೂಪ ತೂವರ್ನ ಇಜ್ಜಾರು ಮನು. ಬನ್ನಿ ಬನ್ನಿ ಗೈಸ್, ಕಮೆಂಟ್ ಹಾಕಿ. ನನ್ನ ಪುಣ್ಯ ಇವತ್ತು ಕಮೆಂಟ್ ಶೋ ಆಗಿದೆ, ಇಷ್ಟು ದಿನ ಆಗ್ತಾ ಇಲ್ಲ. ಹೌದಾ? ಇಷ್ಟು ದಿನ ಕಮೆಂಟ್ ಶೋ ಆಗ್ತಿರ್ಲಿಲ್ವಾ? ಸಾರಿ ಆಯಿತಾ? ಇಲ್ಲಿ ನೋಡಿ, ನವಿಲು ಹೋಗ್ತಾ ಉಂಟು ನೋಡಿ. ನವಿಲು ಅಲ್ಲ ನೋಡಿ, ನವಿಲು ಎಲ್ಲಿ ಹೋಯ್ತು ಮಾರ ನವಿಲು? ಅಲ್ಲಿ ನವಿಲು ಹೋಗ್ತಾವ. ನಾನು ಅದೇ ನೋಡೋದು, ನಾನು ಕಮೆಂಟ್ ಮಾಡೋದು ನಿಮಗೆ ಯಾಕೆ ಕಾಣಿಸಲ್ಲ ಅಂತ. ಹೌದಾ? ಯಾಕೆ ಹಾಗೆ ಆಯಿತು? ಎಂತ ಮುದ್ದು ಪುಟ್ಟ. ಹಾಯ್ ಕೃಷ್ಣಣ್ಣ, ಹೇಗಿದ್ದೀರಾ? ಟೀ ಕುಡಿದ್ರಾ? ರವೀಂದ್ರಣ್ಣ ಹಾಯ್. ಎಂಚೆಲ್ಲರು ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಚಾ ಪರಿಹಾರ ದಾದೆ ತಿಂಡಿ ಬೊಕ್ಕದಾದ ಪಂಡ ಲಕ್ದಾರ ಜೈದಾರ. ಮನು ಎದ್ದಿದ್ದೀರಾ ನೀವು? ಎದ್ದಿಲ್ವಾ? ಕೃಷ್ಣ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಎಮ್ ಡಿ ಬ್ರೋ ಹಾಯ್ ಅಂತ ರವೀಂದ್ರ. ಅದು ಹೋಗಲಿ ನಾವಿಲ್ಲಿ ಹೋಯ್ತು, ನಾವಿಲ್ಲಿ ಓಡಿ ಹೋಯ್ತು ಆಯಿತಾ? ನೀವೆಲ್ಲ ಟೀ ಕುಡಿದ್ರಾ? ಜೀವಮಾನದಲ್ಲಿ ಫಸ್ಟ್ ನೋಡಿದ್ದು ಮಾರೆ ನಾವಿಲ್ಲಿ ಚೆನ್ನಾಗಿದೆ. ಹೌದಾ? ಹಾಯ್ ರವಿ ಅಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ರವಿ ಬ್ರೋ ಹಾಯ್ ಅಂತ ಮನು ಅವರು. ಮತ್ತು ಹೇಳಿ, ಏನು ವಿಶೇಷ? ಎಂಕ ಚಪಾತಿ, ನಿಮಗೆ ಏನು ಸ್ಪೆಷಲ್ ಇತ್ತು? ನನಗೆ ಇವತ್ತು ಏನಿಲ್ಲ ಆಯಿತಾ ಸ್ಪೆಷಲ್, ಏನು ತಿಂಡಿಲ್ಲ, ಊಟನೂ ಮಾಡಿಲ್ಲ. ಕಿರಣ್ ಹಾಯ್. ಹೇಗಿದ್ದೀರಾ ಕಿರಣ್ ಅಣ್ಣ? ಟೀ ಆಯಿತಾ? ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ನಾನೆಂತ ಎಮ್ಮೆನೇ ಇನ್ನು ಮಲಗಿರ್ಲಿಕ್ಕೆ? ಎಮ್ಮೆ ಮಾತ್ರ ಮಲಗುದಾ? ಕೆಲವರು 10 ಗಂಟೆಗೆ ಹೇಳ್ತಾರೆ ಗೊತ್ತುಂಟಾ? ನೀವು ಯಾಕೆ ಉಪದ್ರ ಮಾಡೋದು ನವಿಲಿಗೆ? ನಾನು ಉಪದ್ರ ಮಾಡಿಲ್ಲ, ಅದು ಅದರ ಪಾಡಿಗೆ ಹೋಯಿತು, ನಾನು ನನ್ನ ಪಾಡಿಗೆ ಹೋಗ್ತಾ ಇದ್ದೇನೆ. ಇನ್ನು ರಜೆ ಅಲ್ವಾ? ಇನ್ನು ರಜೆ. ನಿಮಗೆ ರಜೆ ಇಲ್ವಾ? ಮೂರ್ತಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ವೀಣಾ ಸಿಸ್ ಹಾಯ್. ಹೇಗಿದ್ದೀರಾ? ಟೀ ಕುಡಿತಾ ಇದ್ದೇನೆ. ಹೌದಾ? ಇಷ್ಟೊತ್ತಿಗೆ ಟೀ ಕುಡಿಯುತ್ತಾ? ಬೇಗ ಎದ್ದೇಳಬೇಕು. ಎಂತ ನೀವು? ನವಿಲು ಪಂಡ ಎಂತ? ನವಿಲು ನಮ್ಮ ರಾಷ್ಟ್ರ ಪಕ್ಷಿ. ಹಾಯ್ ಮುದ್ದು ಹುಲಿ ಅಂತ ಹೀರೋ ಅಣ್ಣ ಹಾಯ್. ಹೇಗಿದ್ದೀರಾ ಹೇಳಿ ರವೀಂದ್ರಣ್ಣ ಅಂತ ಹೇಳ್ತಿದ್ದಾರೆ ಕಿರಣಣ್ಣ. ಹಾಯ್ ಮನು ಬ್ರದರ್ ಅಂತ ಕೃಷ್ಣ ಅಣ್ಣ. ಎಂಚ ಉಲ್ಲಾರ ಯಾನ್ ಸೌಖ್ಯ ಈರೆಂಚ ಉಲ್ಲಾರ ಚಾಮಿನಿ ಪರಿಹಾರ ದಾದಿ ತಿಂಡಿ. ಹಾಗೆ ಲೈಕ್ ಯಾರೆಲ್ಲ ಕೊಟ್ಟಿಲ್ಲ ಲೈಕ್ ಕೊಡಿ ಆಯಿತಾ? ಹೌದಾ? ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೌದಾ? ಗೊತ್ತಿರಲಿಲ್ವಾ? ಅದೆಲ್ಲ ಗೊತ್ತು ಮಾಡ್ಕೋಬೇಕು. ಉಲ್ಲಾಸ್ ಬ್ರೋ ಹಾಯ್ ಅಂತ ಮನು ಅವರು. ಹೀರೋ ಅಣ್ಣ ನಗ್ತಿದ್ದಾರೆ. ಈಡು ದೂರ ಪೋಪುನು ಯಾನು ಬಲಿ ಬರೋದಿಲ್ಲ. ಹಾಯ್ ಮನು ಬ್ರೋ, ಟಿಫಿನ್ ಆಯಿತಾ ಅಂತ ಕೇಳ್ತಿದ್ದಾರೆ ಹೀರೋ ಅಣ್ಣ. ಈ ಮುದ್ದು ಕಡೆಯಿಂದ ನಾವಿಲ್ಲ ಸ್ವತಂತ್ರ ಆಗಿ ತಿರುಗಾಡ್ಲಿಕ್ಕಿಲ್ಲ. ಹೌದು ಮಾರೆ, ನವಿಲನ್ನು ಕೂಡ ಬಿಡಲ್ಲ ಆಯಿತಾ? ಎಲ್ಲಿ ಸಿಕ್ಕಿದ್ರು ಅದು ಉಂಟಲ್ಲ, ಅದು ನನ್ನ ಮುಂದೆ ಹೋಗ್ತದೆ, ನಾನು ಅದರ ಹಿಂದೆ ಹೋಗ್ತೇನೆ ಅಷ್ಟೇ. ಇಲ್ಲ ನೋಡಿ, ಚಿಟ್ಟೆ ಕೂಡ ಉಂಟು ಮಾರೆ. ಚಿಟ್ಟೆ ನಿಮಗೆ ತೋರಿಸ್ಲಿಕ್ಕೆ ಅದು ಹಾರಿ ಹೋಗ್ತದಲ್ಲ, ಚಂದ ಉಂಟು ಚಿಟ್ಟೆ. ನೋಡಿ ಮರದಲ್ಲಿ ಚಿಟ್ಟೆ ಉಂಟು. ಎಲ್ಲಿ ಹೋಯ್ತು ಮರ? ಚಿಟ್ಟೆ ಕಾಣ್ತದ? ಚಿಟ್ಟೆ ಕುತ್ಕೊಂಡಿದೆ, ಅದನ್ನು ಸುಕ್ಕ ಮಾಡಿ ತಿನ್ನಿ. ಹೌದವನು
ಸುಕ್ಕ ಮಾಡಿ ತಿನ್ಬೇಕು. ಇವರೆಲ್ಲೇ ಹೋದರು? ರವೀಂದ್ರ ಅಣ್ಣ ಮತ್ತು ಕೃಷ್ಣ ಅಣ್ಣ. ಬನ್ನಿ ಬನ್ನಿ, ಎಲ್ಲಿ ಹೋದ್ರಿ? ರಾಷ್ಟ್ರ ಪಕ್ಷಿ ಕೋಳಿ ಅಲ್ವಾ? ಹೌದಾ, ನನಗೆ ಗೊತ್ತಿರಲಿಲ್ಲ ರವೀಂದ್ರ ಅಣ್ಣ. ನಿಮ್ಮ ಊರಲ್ಲಿ ಅದೇನಾ ರಾಷ್ಟ್ರ ಪಕ್ಷಿ? ನಮಗೆಲ್ಲ ರಾಷ್ಟ್ರ ಪಕ್ಷಿ ನವಿಲು ಅಲ್ವಾ ಮನು? ಕೃಷ್ಣ ಅಣ್ಣ ಅಲ್ವಾ ಹೇಳಿ? ಎಲ್ಲಿ ಹೋದ್ರಿ? ಕಮೆಂಟ್ ಹಾಕೋ. ಬಣ್ಣ ಬಣ್ಣದ ಚಿಟ್ಟೆ ಡ್ಯಾನ್ಸ್ ಮಾಡ್ತಾ ಇದೆ. ಇಲ್ಲ ಮಾರೆ, ಡ್ಯಾನ್ಸ್ ಮಾಡ್ತಾ ಇಲ್ಲ. ಇಷ್ಟು ಟೈಮ್ ಆಯಿತು ನಾನು ಹುಟ್ಟಿ, ಇನ್ನೂ ಚಿಟ್ಟೆ ನೋಡಿಲ್ಲ. ಇವತ್ತು ಪುಣ್ಯ ಮಾಡಿದೆ ಅನಿಸುತ್ತೆ, ನಾನು ಎಲ್ಲದೂ ನೋಡ್ತಾ ಇದ್ದೆ. ಹೌದಾ ಮನು? ರಾಷ್ಟ್ರ ಪ್ರಾಣಿ ಮೀನು ನಿಮ್ಮ ಮಂಡೆ. ರಾಷ್ಟ್ರ ಪ್ರಾಣಿ ಯಾವುದು ಗೊತ್ತಾ? ಅದು ನಾನು, ಹುಲಿ. ರಾಷ್ಟ್ರ ಪ್ರಾಣಿ ನಾನಾಯ್ತಾ? ಮನು ಚಿಟ್ಟೆ ನೋಡಲಿಲ್ಲ ಅಂತೆ, ನವಿಲು ನೋಡಲಿಲ್ಲ ಅಂತೆ. ಮನುಷ್ಯರನ್ನು ನೋಡಿದ್ದೀರಾ ನೀವು? ಅದೆಲ್ಲ ನೋಡಲಿಲ್ಲ. ಮನುಷ್ಯರನ್ನು ನೋಡಿದ್ದೀರಾ? ತ್ವಜಂಕು ನೋಡಿದ್ದೀರಾ? ತ್ವಜಂಕು ಗೊತ್ತಾ ನಿಮಗೆ? ತ್ವಜಂಕಿಗೆ ಬೋಲೆ ಹಾಕಿ ಕಜಿಪ್ ಮಾಡ್ತಾರೆ. ಹಾಗಾದರೆ 2 ಕಾಲು ಇದೆ ನಿಮಗೆ? ಹೌದು, ನನಗೆ 2 ಕಾಲು ಇದೆ, ನಿಮಗಿಲ್ವಾ? ತ್ವಜಂಕು ಗೊತ್ತಾ? ಎಲ್ಲಿ ಹೋದ್ರು ಮಾರೆ? ಕಮೆಂಟ್ ಹಾಕಿ. ತ್ವಜಂಕಿದ್ದು ಹುಲಿಗೆ 4 ಕಾಲು ಇರುತ್ತೆ. ಅದು 2 ಕೈ ಉಂಟಲ್ಲ, ಅದನ್ನೇ ಕಾಲಂತ ಅಂದ್ಕೊಳ್ಳಿ ಆಯ್ತು. ನೋಡಿ, ಇದು ಕೈ ತ್ವಜಂಕ್. ನೋಡಿದ್ದೀರಾ? ನೋಡಿರಬೇಕು, ಪದಾರ್ಥ ಮಾಡಿದ್ದೀರಾ ಗೊತ್ತಿಲ್ಲ. ತ್ವಜಂಕ್ ದನಕ ಎಂಚಿನಿ ಪದಾರ್ಥ ಮಾಡ್ತಾರೆ ತ್ವಜಂಕಿದ್ದು. ಏನದು? ಅದಕ್ಕೆ ಎಂತ ಹೇಳೋದು ರವೀಂದ್ರಣ್ಣ? ಕನ್ನಡದಲ್ಲಿ ಎಂತ ಹೇಳ್ತಾರೆ? ತ್ವಜಂಕ್. ಮತ್ತು ಇದು ಸೇವು ಉಂಟಲ್ಲ, ಸೇವು ನೋಡಿ, ಇದು ಸೇವು. ಇದರಿಂದ ಇದು ಪತ್ರೊಡೆ ಮಾಡ್ತಾರೆ. ಪತ್ರೊಡೆ ಎಲ್ಲ ಮಾಡೋದಾದ್ರಿಂದ ಆಯಿತಾ? ಕನ್ನಡದಲ್ಲಿ ಅದನ್ನು ಕಜಿಪು ಮಾಡ್ತಾರೆ. ಹೌದೌದು, ಕಜಿಪು ಮಾಡ್ತಾರೆ. ಕಜಿಪ್ ಮಾಡಿ ಕೆಸು ಹೇಳ್ತಾರೆ ಕನ್ನಡದಲ್ಲಿ. ಅದಕ್ಕೆಲ್ಲ ಹೇಳಿದ್ದು ಇದು ತ್ವಜಂಕಿಗೆ. ಇದಕ್ಕೆ ಕೆಸು. ಹೌದು, ಅದು 2 ರೀತಿ ಇರುತ್ತೆ ಕೆಸು. ಒಂದು ಮರದಲ್ಲಿ ಇರ್ತದೆ ನೋಡಿ, ಅದು ಕೆಸ ನಿಮ್ಮ ಮಂಡಿ. ಕೆಸಲ್ಲ, ಬೆಸ. ಮತ್ತು ಕೆಸುವಿನ ಎಲೆಯಲ್ಲಿ ಕೂಡ 2 ರೀತಿ ಇರ್ತದೆ ಆಯಿತಾ? ಒಂದು ಹಸಿರು, ಮತ್ತೊಂದು ಇನ್ನೊಂದು ಬಣ್ಣ ಉಂಟಲ್ಲ, 2 ರೀತಿಯಲ್ಲಿ ಸಿಗ್ತದೆ. ಒಂದು ಇದಿರ್ತದೆ ಎಂತ, ಅದು ಎಲ್ಲಿ ಉಂಟು ಮಾರೆ, ನಿಮಗೆ ತೋರಿಸ್ಬೇಕಲ್ಲ. ತೋರಿಸೋದು ನಾನು ಹೇಗೆ ಹೇಳೋದು? ರೆಡ್ ಅಲ್ಲ, ಗ್ರೀನ್ ಗ್ರೀನ್ ಅಂತೆ. ಒಂದು ಗ್ರೀನ್ ಸರಿ, ಅದರ ದಂಟು ಉಂಟಲ್ಲ, ದಂಟು ಅದು ಚೇಂಜಸ್ ಇರುತ್ತೆ ಅಲ್ವಾ ರವೀಂದ್ರಣ್ಣ? ಇವರಾದರೆ ಕನ್ನಡದವರು, ಅವ್ರಿಗೆ ಗೊತ್ತಿಲ್ಲ ಅಂತಾಯಿತು. ನಾವೆಲ್ಲ ತುಳುವಿನ. ಬಿಗ್. ಓ, ಬಿಗ್ ಕೇಸು ಮತ್ತು ಸ್ಮಾಲಾ? ಓಕೆ. ಪರ್ಪಲ್ ಬರುತ್ತೆ. ಹೌದೌದು, ಪರ್ಪಲ್ ಇರುತ್ತೆ. ನೋಡಿ, ಇಲ್ಲಿ ತೋಡಲ್ಲಿ ಮೀನು ಉಂಟಾಯ್ತು. ತೋಡು ನೋಡಿ, ತೋಡು ಮೀನು. ತಿಮಿಂಗಿಲ ಉಂಟು, ತಿಮಿಂಗಿಲ ಉಂಟು. ಅದು ಸಣ್ಣದು ಮೀನು ಆಯಿತಾ, ಕಾಣೋದಿಲ್ಲ. ನಾನು ನಿನ್ನೆ ನೋಡಿದೆ, ಅಲ್ಲಿ ನೋಡಿ ಒಂದುಂಟು ಮೀನು ಮಾರೆ, ಓಡ್ತಾ ಉಂಟು ಮೀನು, ಓಡ್ತಾ ಇದೆ. ನೀರೆಲ್ಲ ಚಂದ ಉಂಟು ನೋಡಿ.
ಜಂಜಿ ಉಂಟಾ? ಜಂಜಿಲ್ಲ ಅಲ್ಲ, ಜಂಜಿಲ್ಲ. ನೋಡಿ ನೀರು ಎಷ್ಟು ಚಂದ ನೀರು ಹೋಗ್ತದೆ. ಮೀನಂದರೆ ಮೀನಂದರೆ ಅದು ಎಂತ ನೀರಲ್ಲಿ ಇರ್ತದಲ್ಲ ಮೀನು, ಗೊತ್ತಿಲ್ವಾ ನಿಮಗೆ? ಮೀನನ್ನು ನೀವೆಲ್ಲ ತಿಂತೀರಿ. ಅಕ್ಟೋಬಸ್ ಉಂಟ ನೋಡಿ, ಇರಿ ನಾನು ಹುಡುಕ್ತೇನೆ ಆಯಿತಾ, ಉಂಟ ನೋಡ್ತೇನೆ, ಹುಡುಕುವ. ಇದರಲ್ಲಿ ನೋಡಿ, ಇದರಲ್ಲಿ ನಿಮಗೆ ಕಂಡ್ರೆ ಉಂಟಂತ ಅರ್ಥ. ನೋಡಿ ನೋಡಿ ಎಷ್ಟು ಚಂದ ನೀರು. ಇಲ್ಲಿ ನೋಡಿ ಕೆಸುವಿನ ಎಲೆ ಉಂಟು, ಕೆಸುವಿನ ಎಲೆ. ಇನ್ನೊಂದು ಕಲರ್ ಸಿಗಲಿಲ್ಲ ಮಾರೆ. ಮೀನು ಬಿಸಲೆಯಲ್ಲಿ ಇರ್ತದೆ, ಹೌದಾ? ಅದು ಪದಾರ್ಥ ಮಾಡಿದ್ದು, ಇದು ಜೀವಂತ. ನಾವು ಮೀನು ತಿನ್ನಲ್ಲ, ಮೀನು ಮುಳ್ಳು ತಿಂತೇವೆ, ಮೀನನ್ನು ಹೊರಗಡೆ ಬಿಸಾಕ್ತೇವೆ. ನೀವು ಎಂತ ಬೆಕ್ಕ? ಮೀನಿನ ಮುಳ್ಳು ತಿನ್ನಲಿಕ್ಕೆ ಬೆಕ್ಕ ನೀವು? ಹಾಂ, ಸೂಪರ್ ಸೂಪರ್, ಥ್ಯಾಂಕ್ ಯು. ಅಡಿಕೆ ಮರ ನೋಡಿ, ಅಡಿಕೆ ಮರ ಉಂಟು. ನೋಡಿ ದೂರ ಪೋಯಿನಿ ಅಂದ ಆಡ. ನಗ್ತಾ ಇದ್ದಾರೆ. ಅದೇ ಮೀನುಂಟಲ್ಲ, ಮೀನಿದ್ದು ಮುಳ್ಳು ಮಾತ್ರ ತಿನ್ನೋದಲ್ವಾ. ಎಲ್ಲಿ ಹೋದ್ರೆ? ಎಲ್ಲ ಹೋದ್ರಾ? ಕಮೆಂಟ್ ಹಾಕೋರೆ ಯಾರು ಇಲ್ಲ. ಎಲ್ಲಿ ಹೋದ್ರಿ? ಅದೆಂತ ಹುಳನಾ? ಹುಳ ಮೆಲ್ಲ ಪೋಲೆ ಮುದ್ದು ಪುಟ್ಟ ತೋಟೋಡು ಮೆಲ್ಲನೆ ಪೋಂದುಲ್ಲೆ. ಕ್ರೋಟಂದೈ ಇದುಲೆ ಕ್ರೋಟಂದೈ ಪಾರ್ಪೊಂಡ ಈರ್ ಮರಣಿ ಬೂಡ್ದಾರತ್ತೆ ಅಂಚ ಹೋಗ್ಬಕ್ಕ. ಈರ್ ಬೂಡ್ದನ ಸೀನ್ತೂದೇ ಗೊತ್ತಾತ. ಎಲ್ಲ ಎಲ್ಲಿ ಹೋದ್ರು ಮಾರೆ? ಕಮೆಂಟ್ ಹಾಕಿ. ಲೋಗೋ ಚಂದ ಉಂಟ? ಲೋಗೋ ಹಾಕಿದ್ದೇನಲ್ಲ, ಅದು ಚಂದ ಉಂಟಾ? ಇಷ್ಟು ಜನ ಬಂದರು, ಆದರೆ ಲೈಕ್ ಕೊಟ್ಟಿಲ್ಲ ಮಾರು. ಯಾಕೆ ಅಂತ ಗೊತ್ತಿಲ್ಲ. ಕೋಪ ಇರಬೇಕಲ್ವಾ? ಕೋಪದಲ್ಲಿ ಲೈಕ್ ಕೊಟ್ಟಿಲ್ಲ. ರವೀಂದ್ರಣ್ಣ ಇದ್ದೀರಾ? ಯಾನ್ ಬೂರುಂಡ ಯಾನ್ ಲಕ್ಕುವೆ ಈರ್ ಬೂರುಂಡ ಕ್ರೈನ್ ಬರಡವು ದಾಯಿಗೆ ಕ್ರೈನ್ ಬರಡು ದಾಯಿಗಿಂತ ಹೊಡೆ ಯಾನ್ ಲಕ್ಕುವೆ ಎಂಕ್ಲ ಶಕ್ತಿ ಉಂಟು. ಎಲ್ಲ ಹೋದ್ರ ಅಂತ ಮಾರಿ. ನಾನು ಲೈವ್ ಮಾಡಿದ್ದೆ ಯಾರು ಕೊಡಿಲ್ಲ. ದೆರ್ಪರಗ ಆನೆ ಏರಿ ಇರ್ ಅಜ್ಜಿರು ನೀರಾಣೆ ನೀರಾಣೆ ಅಲ್ವಾ ಮನು? ನೋಡಿ ಇಲ್ಲಿ ನೀರಾಣೆ ಉಂಟಾಯ್ತಾ, ಬಕ್ಕಾಸುರ ಉಂಟು. ನಗುದು ನೋಡಿ ಅಂತೆ ಪಾಪಿಗಳು. ಕಮೆಂಟ್ ಆಗಲಿಕ್ಕೆ ಚರ್ಬಿ ನಿಮಗೆ.
ಬನ್ನಿ ಬನ್ನಿ ಜನರೇ, ಯಾನ್ ನೀರು ಕಾಡಾನೆ ಅಂದ. ಅಲ್ಲ ಕೋರಿ ಬಲ್ಪುನ್ ಕೋರಿ ಕಿಂಗ್ ಕಿಂಗ್ ಕಿಂಗ್. ಹೈಡ್ನಲ್ಲಿರಬೇಡಿ, ಬನ್ನಿ. ಹೌದು ಜನರೇ, ಬನ್ನಿ, ಕಮೆಂಟ್ ಹಾಕಿ. ಸೂಪರ್ ಸೂಪರ್, ಥ್ಯಾಂಕ್ ಯು. ಲೈಕ್ ಕೊಡಿ. ಕೋರಿ ಉಂಡಾ? ಹಾಂ, ಕೋರಿ ಉಂಡು, ಮೀನುಂಡು, ಪೂರೆಲ್ಲ ಉಂಟು. ಬನ್ನಿ ಬನ್ನಿ ಗೈಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎದ್ದಿದ್ದೀರಾ? ಇನ್ನಿದ್ದಾನೆ ರಜೆ, ಇದೇ ರಜೆ ರವೀಂದ್ರನ್, ರಜೆ. ಸೂಪರ್ ಸೂಪರ್, ಥ್ಯಾಂಕ್ ಯು. ಕಮೆಂಟ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಬೊಕ್ಕ ಪೋಯ್ಲೆಕೊಂಡು ಅಂದು ಯಾನ ತಿರ್ಗುನು ವಾಕಿಂಗ್ ಎನ್ನ ಕೋರಿ ಪತ್ತರಗೆ ಪೋವಡೆ ಮುದ್ದು ಪುಟ್ಟ ಶೇಷಪ್ಪನ್ನೇ ಪಾಡ್ವೇರು ಪೆಟ್ಟು ಕೋರಿ ಪತ್ತರ ಹೋಯ್ಜಾನ್ ಎಂಕದಾಯಿ ಕೋರಿ ಇಲ್ಲಡು ಒಂಜಿ ಕೋರಿ ಉಂಡು ಯಾವ ಹೈಡ್ನಲ್ಲಿರಬೇಡಿ, ಬನ್ನಿ ಮರೆ ಹೋಯ್ ಜನರ ಅಂತ ಹೇಳ್ತಿದ್ದ. ಯಾರು ಬರಲ್ಲ ಆಯ್ತು, ಅವರ ಹೈಡಲ್ಲಿ ಕೂತ್ಕೊಂಡು ನೋಡ್ತಾರೆ. ಅವರು ನನಗೆ ಹೈಡಲ್ಲಿ ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಒಳ್ಳೆಯ ವ್ಯಕ್ತಿಗವರು. ರಜೆನಾ? ಚಾನ್ಸೆ, ಹಾಂ ಚಾನ್ಸ್. ಒಲ್ಪಡ್ದು ಲಕ್ಕೈನೆ ಆ ಕೋರಿನ ಅವಂದು ಗಿಳಿರಾಜ ಉಂಡತೆ, ಗಿಳಿರಾಜ ಕೋರಿ. ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಸಪೋರ್ಟ್ ಥ್ಯಾಂಕ್ ಯು. ಸತೀಶ್ ಅಣ್ಣ ಹಾಯ್ ಅಂತ ರವೀಂದ್ರಣ್ಣ. ಹಾಯ್ ಮುದ್ದು ತಂಗಿ ಅಮ್ಮ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್, ಗುಡ್ ಮಾರ್ನಿಂಗ್. ಟೀ ಆಯಿತಾ? ಹಾಯ್ ರವೀಂದ್ರ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ರಾಜ್ಕುಮಾರ್ ಅಣ್ಣ ಹಾಯ್. ಎಂಚೊಲ್ಲರು ಚಾಂಡಿ ಹಾಯ್ ಮೂರ್ತಿ ಅಂತ ಸತೀಶ್ ಅಣ್ಣ. ಹಾಯ್ ರಾಜಣ್ಣ ಅಂತ ಕೃಷ್ಣಣ್ಣ. ಲೈಕ್ ಕೊಡೋದಿದ್ರೆ ಲೈಕ್ ಕೊಡಿ ಆಯಿತಾ, ಕಮೆಂಟ್ ಹಾಕಿ. ನಾಯಿ ನೋಡಿದ್ದೀರಾ? ನಾಯಿ ನೋಡಿದ್ದೀರಾ? ನೋಡಿ ಅಲ್ಲಿ ದೂರ ನಾಯಿ ಕಾಡ್ತಾ ಉಂಟು, ಕಪ್ಪಿದ್ದು ನಾಯಿ. ಸೂಪರ್, ಕಮೆಂಟ್ ಥ್ಯಾಂಕ್ ಯು. ಏ ನಾಯಿ ಪೋಡಿಗೆ ನಾಯಿ ಬಲ್ತನ್ ಮಾರು. ಗುಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಏ ನಾಯಿನ ಪತ್ತೆ. ಬನ್ನಿ ಗೈಸ್, ಕೂರ ಕುಕ್ಕು ಹಾಯ್ ಅಲ್ಲ ಮುಲ್ತಲೆ. ಬನ್ನಿ ಗೈಸ್ ಅಂತ ಹೇಳಿದೆ. ನಾಯಿ ಉಂಡ ಜಾಗ್ರತೆ ಬೇರೆ ಪತ್ತು ಅವು ಪೋಂಡು ಮಾರೆ ಪುಕ್ಕೆಲ್ಲ ನಾಯಿ ಐಕ್ ಧೈರ್ಯ ಹೆಚ್ಚು. ಬ್ಲ್ಯಾಕ್ ಟೈಗರ್ ನಾಯಿ ಅಂದರೆ ಅದೇನಾ? ಹೌದೌದು, ನಾಯಿ ಅಂದರೆ ಅದೇ. 4 ಕಾಲು ಇರುತ್ತೆ ಅದಕ್ಕೆ, 2 ಕಿವಿ ಇರುತ್ತೆ, 2 ಕಣ್ಣು ಇರುತ್ತೆ, ಅದು ನಾಯಿ.
ನಮಗೆಲ್ಲ 2 ಕಾಲಲ್ಲ, ಅದಕ್ಕೆ 4 ಕಾಲುಂಟು, ಅಷ್ಟೇ ವ್ಯತ್ಯಾಸ. ಐಕ್ ಪೋಡಿಗೆ ಅಂಡ್ ಒಂದು ದಾದ ಎಲ್ಲರದು ಮಲ್ಲ ಪಾನಿ ಉಂಡು ಅಂತ ಇರಮಂಡ ಬಾಸಿಜ್ಜನ್ನ. ನಾಲ್ಕು ಕಾಲು ಉಂಟಾ? ಹೌದೌದು, 4 ಕಾಲು ಉಂಟು. 1 ನಿಮಿಷ. ಪಲ್ಲೆ ಉಲ್ಲಾರ ಸಪೋರ್ಟು ಬನ್ನಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ಹೋದ್ರೆ ಇಲ್ಲ ಕೂಕು ಜನರೇ ಇದ್ದೀರಾ? ಬನ್ನಿ ಗೈಸ್. ರವೀಂದ್ರಣ್ಣ ದಾದೆ ತಿಂಡಿ ಚಾಕ್ ತಿಂಡಿ ದಾದೆ ಇದ್ದೀರಾ ಯಾರಾದರೂ? ಇಲ್ವಾ? ಇದ್ದಿರಾದ್ರೆ ಮಾತಾಡಿ, ಇಲ್ಲದಿದ್ದರೆ ಲೈವ್ ಎಂಡ್ ಮಾಡ್ತೇನೆ. ಓಕೆ, ಹಾಗಾದರೆ ಲೈವ್ ಎಂಡ್ ಮಾಡ್ತೇನೆ. ಯಾರು ಇಲ್ಲ ಅಲ್ಲ? ಸರಿಯಾ? ಟಾಟಾ, ಬಾಯ್ ಬಾಯ್.